Hello everyone, welcome to our channel. ಸ್ವೀಟ್ ಮಾಡ್ತೇನೆ. 1 ಗ್ಲಾಸ್ ಕಡಲೆ ಹಿಟ್ಟು ತೆಗೆದುಕೊಂಡಿದ್ದೇನೆ. ಸಣ್ಣ ಗ್ಲಾಸಿನಲ್ಲಿ 1 ಗ್ಲಾಸ್ ಗೋಧಿ ಹಿಟ್ಟು, ಸಣ್ಣ ಕಪ್ಪಿನಲ್ಲಿ 3/4 ಕಪ್ಪು ಬೊಂಬಾಯಿ ಸಜ್ಜಿಗೆ ತೆಗೆದುಕೊಂಡಿದ್ದೇನೆ. ಈಗ ಇದೆಲ್ಲ ತುಪ್ಪ ಹಾಕಿ ಹುರಿತೇನೆ. ಫಸ್ಟಿಗೆ ಗೋಧಿ ಹಿಟ್ಟು ಹಾಕಿ ಕಡಲೆ ಹಿಟ್ಟು ಹಾಕಿ ಹುರಿತೇನೆ. ಒಳ್ಳೆ ಪರಿಮಳ ಬರುವ ತನಕ 3 ಸಹ ಹುರ್ಕೊಳ್ಬೇಕು ತುಪ್ಪ ಹಾಕಿ. ಫಸ್ಟಿಗೆ ನಾನು ಕಡಲೆ ಹಿಟ್ಟು ಹಾಕಿದ್ದೇನೆ. ಹೀಗೆ ಹುರಿಬೇಕಿದು ಪರಿಮಳ ಬರುವ ತನಕ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಈಗ ನಾನು ಗೋಧಿ ಹಿಟ್ಟು ಹುರಿತೇನೆ. ಇದು ಪರಿಮಳ ಬರುವ ತನಕ ಹುರಿಬೇಕು. ಗೋಧಿ ಹಿಟ್ಟು ಹುರಿದಾಯಿತು. ಈಗ ಈ ಹುರಿದ ಕಡಲೆ ಹಿಟ್ಟಿನಲ್ಲಿ ಹಾಕ್ತೇನೆ. ಈಗ ಪುನಃ ಸ್ವಲ್ಪ ತುಪ್ಪ ಹಾಕಿ ಸಜ್ಜಿಗೆ ಹುರಿತೇನೆ. ಈಗ ಸಜ್ಜಿಗೆ ಸಹ ಹುರಿದಾಯಿತು. ಈಗ 3 ಸಹ ಒಟ್ಟಿಗೆ ಹಾಕಿದೆ ನಾನು. ಈಗ ಅದಕ್ಕೆ ಸಕ್ಕರೆ ಹುಡಿ ಮತ್ತು ಏಲಕ್ಕಿ ಹುಡಿ ಹಾಕಿ ಉಂಡೆ ಕಟ್ಟಿ ಸ್ವಲ್ಪ ತಣಿಬೇಕಿದು. ಈಗ ಏಲಕ್ಕಿ ಹುಡಿ ಹಾಕ್ತೇನೆ. ಸಕ್ಕರೆ ಹುಡಿ ಹಾಕ್ತೇನೆ. ಸಕ್ಕರೆ ಹುಡಿ ಹಾಕಿ ಕಲಸಿಕೊಡ್ತೇನೆ. 3/4 ಪಾವು ಸಕ್ಕರೆ ಹುಡಿ ಮಾಡಿ ಹಾಕಿದ್ದೇನೆ. ಅದೇ ಸ್ವಲ್ಪ ಅದು ಜಾಸ್ತಿ ಆಗ್ತದೆ ಇಟ್ಟುಕೊಂಡಿದ್ದೇನೆ. ಮತ್ತು ಹೀಗೆ ಕಟ್ಟುದು ಉಂಡೆ. ಹೀಗೆ ಮಾಡಿ ಉಂಡೆ ಕಟ್ಟುದು. ಈಗ ಉಂಡೆ ಕಟ್ಟಿ ಆಯಿತು, ಚೂರ್ಮುಂಡೆ ಕಟ್ಟಿ ಆಯಿತು. Like and subscribe for more such video updates.